ಕಾರ್ಕಳ ಪುರಸಭೆಯ ವ್ಯಾಪ್ತಿಯಲ್ಲಿರುವ ರಂಗಮಂದಿರವೊಂದು ಅವ್ಯವಸ್ಥೆಯ ಆಕಾರದಲ್ಲಿದೆ. ಸರಿಯಾದ ನಿರ್ವಹಣೆ ಇಲ್ಲದೆ ಸುಣ್ಣ ಬಣ್ಣ ಕಳಚಿ ಬೀಳುವ ಸ್ಥಿತಿಯಲ್ಲಿದೆ. ಶೌಚಾಲಯದಲ್ಲಿ ನೀರಿನ ಸೌಕರ್ಯವಿಲ್ಲದೆ ದುರ್ವಾಸನೆ ಬೀರುತ್ತಿದೆ. ಆದರೂ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕಾರ್ಕಳ ಪುರಸಭೆ ಮೌನ ವಹಿಸಿರುವುದು ವಿಷಾದನೀಯ. ಆಗಿನ ನಗರಾಭಿವೃದ್ಧಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರಿಂದ ಕಾರ್ಕಳ ಪುರಸಭೆ ವ್ಯಾಪ್ತಿಯ ಗಾಂಧಿನಗರದಲ್ಲಿ ಮಹಾಮಸ್ತಕಾಭಿಷೇಕ ಉಳಿಕೆಯ ಹಣದಲ್ಲಿ ರಂಗಮಂದಿರ ಶಂಕುಸ್ಥಾಪನೆಗೊಂಡು 9/1/2017ರಲ್ಲಿ ಆಗಿನ ಮೀನುಗಾರಿಕಾ ಸಚಿವರಾದ ಪ್ರಮೋದ್ ಮಧ್ವರಾಜ್ ರಂಗಮಂದಿರವನ್ನು ಉದ್ಘಾಟಿಸಿದರು. ಕಾರ್ಕಳ ಪುರಸಭೆಯ ಅಧೀನದಲ್ಲಿರುವ ಗಾಂಧಿ ಮೈದಾನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಹಾಗೂ ಪಂದ್ಯಾಟಗಳಿಗೆ ಕಾರ್ಕಳ ಪುರಸಭೆಗೆ 2,000 ರೂಪಾಯಿ ಕೊಟ್ಟು ಪರವಾನಗಿ ಪಡೆದುಕೊಳ್ಳಬೇಕು. ಆದರೆ ಪುರಸಭೆ ರಂಗಮಂದಿರದ ಶುಚಿತ್ವಕ್ಕಾಗಿ ಒಂದೇ ₹1 ಖರ್ಚು ಮಾಡಿದ ಹಾಗೆ ಕಾಣುತ್ತಿಲ್ಲ. ರಂಗಮಂದಿರ ಉದ್ಘಾಟನೆಗೊಂಡ 4 ವರ್ಷದಲ್ಲಿ ಕಳೆಗುಂದಿದೆ. ಮಳೆ ನೀರಿಗೆ ಗೋಡೆಗಳು ಒದ್ದೆಯಾಗಿ ಸುಣ್ಣ ಬಣ್ಣ ಕಳಚಿ ಬೀಳುವ ಪರಿಸ್ಥಿತಿ ಉಂಟಾಗಿದೆ. ಶೌಚಾಲಯದೊಳಗೆ ನೀರಿನ ಸೌಕರ್ಯವಿಲ್ಲದೆ ಗಬ್ಬು ವಾಸನೆಯಿಂದ ಒಳ ಪ್ರವೇಶಿಸುವಂತಿಲ್ಲ. ವಾಶ್ ಬೇಸಿನ್ಗಳು ಗಲೀಜಿನಿಂದ ತುಂಬಿಕೊಂಡಿವೆ. ರಂಗಮಂದಿರದ ಸುತ್ತಮುತ್ತಲೂ ಕಸ ಹಾಗೂ ಬಾಟಲಿಗಳ ರಾಶಿ ಬಿದ್ದರೂ ಕೂಡ ಪುರಸಭೆ ಇದರ ಬಗ್ಗೆ ಗಮನ ಹರಿಸದಿರುವುದು ಆಶ್ಚರ್ಯದ ಸಂಗತಿಯಾಗಿದೆ. ಮಳೆಗಾಲದ 3-4 ತಿಂಗಳು ಬಿಟ್ಟರೆ ಬಾಕಿ ಸಮಯದಲ್ಲಿ ನಿರಂತರ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿವೆ. ಈ ಮೈದಾನದಿಂದ ಲಕ್ಷಗಟ್ಟಲೆ ಆದಾಯ ಪುರಸಭೆಗೆ ಇದ್ರೂ ಪುರಸಭೆ ಗಾಂಧಿ ಮೈದಾನ ನಿರ್ವಹಣೆ ಹಾಗೂ ರಂಗಮಂದಿರದ ಶುಚಿತ್ವಕ್ಕೆ ಗಮನ ಹರಿಸದಿರುವುದು ಹಾಗೂ ಮೈದಾನಕ್ಕೆ ಮಂದಿರಕ್ಕೂ ಒಂದೇ ಒಂದು ಸಿಬ್ಬಂದಿಯನ್ನ ನೇಮಿಸದೇ ಇರುವುದು ಆಶ್ಚರ್ಯದ ಸಂಗತಿಯಾಗಿದೆ ಎಂದು ಹೇಳುತ್ತಾರೆ ಕ್ರೀಡಾಳು. ಮೈದಾನದಲ್ಲಿದ್ದೇನೆ. ಪುರಸಭೆಯಿಂದ ಬಹಳ ಒಂದು ಒಳ್ಳೆಯ ವ್ಯವಸ್ಥೆ ಕಾರ್ಕಳ ಗಾಂಧಿ ಮೈದಾನದಲ್ಲಿ ಇದೆ. ಒಳ್ಳೆಯ ಮೈದಾನ ಹಾಗೂ ಒಳ್ಳೆಯ ವೇದಿಕೆ ಅದೆಲ್ಲ ವ್ಯವಸ್ಥೆ ಇದೆ. ಆದರೆ ಇತ್ತೀಚೆಗೆ ಈ ವ್ಯವಸ್ಥೆಗಳೆಲ್ಲ ಅವ್ಯವಸ್ಥೆಗಳಾಗೋಗಿದೆ. ಒಂದು ಒಳಗಡೆ ಯಾರಿಗಾದರೂ ಗೆಸ್ಟ್ ಬಂದರೆ ಒಳಗಡೆಯ ಶೌಚಾಲಯವನ್ನು ಯೂಸ್ ಮಾಡುವಾಗಿಲ್ಲ, ಅದೆಲ್ಲ ಅವ್ಯವಸ್ಥೆ ಆಗಿ ಒಳಗಡೆ ಸರಿಯಾಗಿ ನೀರು ಬರ್ತಾ ಇಲ್ಲ. ಇಲ್ಲೆಲ್ಲ ಗೋಡೆಗಳು ಒಂಥರ ಮಳೆಯ ನೀರಿಗೆ ಎಲ್ಲ ಅವ್ಯವಸ್ಥೆ ಆಗಿದೆ. ಇಲ್ಲಿ ಪ್ರತಿ ವಾರ ಒಂದಲ್ಲೊಂದು ಕ್ರಿಕೆಟ್ ಪಂದ್ಯಾಟಗಳು ನಡೀತಾ ಇರ್ತವೆ. ಅವರ ಹತ್ರ ಪುರಸಭೆ ಇಂತಿಷ್ಟು ಶುಲ್ಕವನ್ನು ಅಂತೂ ಖಂಡಿತವಾಗ್ಲೂ ತಗೊಳ್ತಾರೆ. ಆದರೆ ಇಲ್ಲಿ ಎಂಥದ್ದು ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಮಾಡಲಿಲ್ಲ. ಆದ್ದರಿಂದ ಇದು ಒಂದು ಕಾರ್ಕಳಕ್ಕೆ ಬಹಳ ಉತ್ತಮವಾದ ಒಂದು ಮೈದಾನ. ಇಲ್ಲಿ ಹಲವಾರು ಕ್ರಿಕೆಟ್ ಪಂದ್ಯಗಳು ಆಡಿ ಎಷ್ಟೋ ಉತ್ತಮ ಕ್ರಿಕೆಟ್ ಪಟುಗಳು ಇಲ್ಲಿಂದ ಹೊರಹೊಮ್ಮಿದ್ದಾರೆ. ಆದ್ದರಿಂದ ಪುರಸಭೆಯವರು ದಯವಿಟ್ಟು ಇದರೊಂದು ಉತ್ತಮ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು. ಇದಕ್ಕೆ ಬೇರೆ ಒಂದು ಬೇಕಾಗಿರುವಂಥ ವ್ಯವಸ್ಥೆಗಳನ್ನು, ಶೌಚಾಲಯ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಅದು ಇನ್ನಿತರ ವ್ಯವಸ್ಥೆಗಳನ್ನು ಮಾಡಬೇಕಾಗಿ ನಾವು ಒಟ್ಟಿನಲ್ಲಿ ಒಂದು ರಂಗಮಂದಿರ ಸ್ಥಾಪನೆ ಆಗಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರಬಹುದು. ಆದರೆ ಸ್ಥಾಪನೆಯಾದ ಬಳಿಕ ಅದನ್ನು ಕಾಪಾಡಿಕೊಳ್ಳುವುದು ಪುರಸಭೆಯ ಜವಾಬ್ದಾರಿ. ಆದರೆ ಇವೆಲ್ಲದಕ್ಕೂ ಪುರಸಭೆ ಮೌನ ವಹಿಸಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.